ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಡುಪಿ ವಲಯದ ವತಿಯಿಂದ 28ರ ಸಂವತ್ಸರದ ಸಂಭ್ರಮ ಕಾರ್ಯಕ್ರಮ ಉಡುಪಿಯ ಕಿದಿರು ಹೋಟೆಲ್ನಲ್ಲಿ ನಡೆಯಿತು. ಉಡುಪಿ ವಲಯದ ಅಧ್ಯಕ್ಷ ಜನಾರ್ದನ ಕೊಡಗೂರು, ಆಸ್ಟ್ರೋ ಮೋಹನ್ ಹಾಗೂ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಕಾಂತಾರದ ನಟಿ ಮಾನಸಿ ಸುಧೀರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಪೂರ್ಣಿಮಾ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬದುಕು ಬಂಗಾರ ಎಂಬ ಕಿರುಚಿತ್ರವನ್ನು ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿಜಯ ಕೊಡೂರು ಅವರು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಅಸೋಸಿಯೇಷನ್ನ ಅನೇಕ ಪ್ರತಿಭಾನ್ವಿತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನಿಮ್ಮ ಮುಂದೆ ಇಡುವಂಥ ಭಾಗ್ಯವಿದೆ ನನಗೆ. ಆದ್ದರಿಂದ ನಾನು ಹೆಚ್ಚು ಮಾತಾಡದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ವೇದಿಕೆಯಲ್ಲಿ ಕುತ್ಕೊಳಿಸಿ ನನಗೆ ಒಂದು ಉದ್ಘಾಟನೆ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನನಗಿಂತ ಎಲ್ಲರೂ ಇದು ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ, ಇದರಲ್ಲೂ ಇದ್ದಾರೆ, ನನ್ನ ಮುಂದೆ ಇದೆ, ನನಗೆ ಗೊತ್ತಿದೆ. ಆದರೆ ನನಗೊಂದು ಏನೋ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಕೆಲಸ ಮಾಡುವಂಥ ಏನು ಛಾಯಾಗ್ರಾಹಕರ ಸಂಘಟನೆ ಏನಿದೆ, ಮೊನ್ನೆ ಛಾಯಾ ಧರ್ಮ ರಕ್ಷಣೆ ಅನ್ನೋ ಒಂದು ಕಾರ್ಯಕ್ರಮ ಅಂತ ನಾನು ಬಂದಿದ್ದೀನಿ. ಛಾಯಾ ಚಿತ್ರ ಈ ಸಂದರ್ಭದಲ್ಲಿ ಒಂದು ಕತೆ ಕೂಡ ನೆನಪಾಗ್ತಾ ಇದೆ ನನಗೆ. ಒಬ್ಬರು ಫೋಟೋಗ್ರಾಫರ್